further erosion of the Hindu base. ಇದರಿಂದ only half the problem is solved. The other half of the problem still remains unaddressed. ಅದ್ಯಾವುದು? ಈಗಾಗಲೇ ಕನ್ವರ್ಟ್ ಆಗ್ಬಿಟ್ಟಿದ್ದಾರಲ್ಲ, ಅವರ ಜನಸಂಖ್ಯೆ ದಿನ 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 ಜಾಸ್ತಿ ಆಗ್ತಾ ಇದೆಯಲ್ಲ, ಇದನ್ನ ಹೇಗೆ ನಾವು ಎದುರಿಸೋದು? ನಿಮ್ಮೆಲ್ರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಇದು ಆಶ್ಚರ್ಯ ಆಗಿದೆ. ಈ ಸಮಸ್ಯೆ ನಾವೆಲ್ಲರೂ ಚರ್ಚೆ ಮಾಡ್ಕೊಂಡಿದ್ದೀವಿ. ಏನಪ್ಪ ಈ ಮೊಹಲ್ಲಾದಲ್ಲಿ ನೋಡಿದ್ರೆ ಇಷ್ಟೊಂದು ಜನಸಂಖ್ಯೆ, ಎಲೆಕ್ಷನ್ ಬಂತು ಅಂತಂದ್ರೆ ನಾವು ಎಲೆಕ್ಷನ್ ನಲ್ಲಿ ಎಲ್ಲರೂ ನೋಡ್ತೀವಿ, ಓ ಹೀಗೆ ಜಾಸ್ತಿ ಆಗ್ತಾ ಇದೆ, ಇಲ್ಲ ಅವ್ರದ್ದು ವೋಟಿಂಗ್ ಜಾಸ್ತಿ ಆಗ್ತಿದೆ, ಈ ಬೂತಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಶಾರ್ಟ್ ಟರ್ಮ್ ನಲ್ಲಿ ನಾವು ಏನ್ ಸೊಲ್ಯೂಷನ್ ಕೊಡ್ತೀವಿ? ಡಿಲಿಮಿಟೇಷನ್ ಅನ್ನು ಹೇಗೆ ಮಾಡಬೇಕು ಅಂತಂದ್ರೆ ಇದನ್ನ ಅವರಲ್ಲಿ ಅರ್ಧ ಬರಬೇಕು, ಇಲ್ಲ ಎಲ್ಲರೂ ಇಟ್ ಇಸ್ ಅ ಹೇರ್ ಬ್ರೈನ್ ಸೊಲ್ಯೂಷನ್, ಇಟ್ ಇಸ್ ನಾಟ್ ಅ ಫೈನಲ್ ಸೊಲ್ಯೂಷನ್. ಡಿಲಿಮಿಟೇಷನ್ ಮಾಡೋದ್ರ ಮುಖಾಂತರ ನಾವು ಇವತ್ತು ನಾಳೆ ಬೆಳಗ್ಗೆ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಇದನ್ನ ಪ್ರಾಬ್ಲಮ್ ಅನ್ನು ಪೋಸ್ಟ್ಪೋನ್ ಮಾಡಬಹುದು ಅಷ್ಟೇನೆ, ಬಟ್ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳಿಕ್ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ, ಹಿಂದೂ ಧರ್ಮ ಉಳಿಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಆ ಹಿಂದೂ ಸಮಾಜದ ಕೆಳಗೆ ಕೈಗೆ ಪೊಲಿಟಿಕಲ್ ಪವರ್ ಇರಬೇಕು. ಡೆಮೋಕ್ರಸಿಯಲ್ಲಿ ಪೊಲಿಟಿಕಲ್ ಪವರ್ ಅನ್ನು ಡಿಸೈಡ್ ಮಾಡುವಂಥದ್ದು ಯಾವುದು? ದಿ ನ್ಯೂಮರಿಕಲ್ ಸ್ಟ್ರೆಂತ್. Demography decides the destiny in a democracy, period. There is no other common sense needed to understand this. ನೀವು ಕರಾವಳಿಯಲ್ಲಿ, ಉಡುಪಿಯಲ್ಲಿ ನಾವು ಯಾಕೆ ಗೆಲ್ತೀವಿ? ಕಾಪುವಲ್ಲಿ ಯಾಕೆ ನಾವು ಸೋಲ್ತೀವಿ? ಮಂಗಳೂರಿನಲ್ಲಿ ನಾವು ಒಂದು ಕಡೆ ಯಾಕೆ ಗೆಲ್ತೀವಿ, ಇನ್ನೊಂದು ಕಡೆಗೆ ಯಾಕೆ ಸೋಲ್ತೀವಿ? ಡೆಮೋಗ್ರಫಿ ಇಸ್ ದ ಆನ್ಸರ್. ಡೆಮೋಗ್ರಫಿ ಇಸ್ ದ ಆನ್ಸರ್. ಇದಕ್ಕೆ ಸೊಲ್ಯೂಷನ್ ಏನು? ಈ ಸೊಲ್ಯೂಷನ್ ಅನ್ನ ಭಾರತ ದೇಶದ ಎಲ್ಲ ಈ ಸಮಸ್ಯೆಗಳನ್ನ ಬಗ್ಗೆ ಚಿಂತನೆ ಮಾಡಿದಂಥ ಮಹರ್ಷಿ ದಯಾನಂದರಿಂದ ಹಿಡಿದು ವಿವೇಕಾನಂದವರೆಗೆ, ಸಾವರ್ಕರಿಂದ ಹಿಡಿದು ತಿಲಕರವರೆಗೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತನಾಡಿದ್ರು. ಬಟ್ ಅದು ನಮ್ಮ DNA ಯಲ್ಲಿ ಇವತ್ತಿಗೂ ಕೂಡ ಬಂದಿಲ್ಲ. The only option left for the Hindus is to reconvert all those people who have gone out of the Hindu fold. ಇದು ಬಿಟ್ಟು ಬೇರೆ ಸೊಲ್ಯೂಷನ್ ಹಿಂದೂಗಳಿಗಿಲ್ಲ. ನಾವಿದನ್ನು ಯೋಚನೆ ಮಾಡಿದ್ರೆ ನಮಗೆ ಇದು ಸಾಧ್ಯನಾ, ಆಗತ್ತಾ ಇಲ್ವಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ನ್ಯಾಚುರಲಿ ನಮಗಿದು ಬಂದಿಲ್ಲ. ಆದ್ರೆ ಇವತ್ತು ನಾವು ಇದನ್ನ ಇವಲ್ಯೂಷನ್ ಮಾಡ್ಕೊಳ್ಬೇಕಾಗಿದೆ, ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ಮೆಟಮಾರ್ಫೋಸಿಸ್, ಈ ಚೇಂಜ್ ನಮ್ಮ DNA ಯಲ್ಲಿ ಬರಬೇಕಾಗಿದೆ. ಮೊನ್ನೆ ಕೂಡ ಒಂದು ಬಹಳ ದೊಡ್ಡ ವೇದಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರು ಎಲ್ರಿಗೂ ಒಂದು ಶಪಥ ಮಾಡಿಸಿದ್ರು. ಪ್ರತಿಯೊಬ್ಬ ಹಿಂದೂ ಧರ್ಮ ರಕ್ಷಣೆ ಅಷ್ಟೇ ಅಲ್ಲ, ಮತ್ತೊಬ್ಬರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಎನ್ನುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರು ಕೂಡ ಮಾಡಿಸಿದ್ರು. ದಿಸ್ ಇಸ್ ದ ಓನ್ಲಿ ವೇ. ದಿಸ್ ಇಸ್ ದ ಓನ್ಲಿ ವೇ. 1000 ವರ್ಷಗಳ ಕಾಲ ಸ್ನೇಹಿತರೆ, either by force or by fraud, either by threat or allurement, the Hindu has been taken out from his mother religion. There is only one possible solution. There is only one solution to address this anomaly. Those people who have left their mother religion and have, for various socio-political, economic reasons over the course of India's history, those who have gone out of the Hindu fold must be brought back in whole, brought back into the Hindu faith, brought back to the mother faith. ಬೇರೆ ಯಾವ ಒಂದು ಸೊಲ್ಯೂಷನ್ ಇದಕ್ಕಿಲ್ಲ. ನಾವೇನ್ ಮಾಡಬೇಕಿದೆ? ನನ್ನ ಮನವಿ, ಪ್ರತಿಯೊಂದು ದೇವಸ್ಥಾನವೂ ಪ್ರತಿಯೊಂದು ಮಠವೂ ಕೂಡ ಇಯರ್ಲಿ ಟಾರ್ಗೆಟ್ಸ್ ಇರಬೇಕು ನಮಗೆ. ಈ ವರ್ಷದಲ್ಲಿ ನಾವಿಷ್ಟು ಜನನ ವಾಪಸ್ಸು ಹಿಂದೂ ಧರ್ಮ ಕರ್ಕೊಂಡು ಬಂದಿದ್ದೀವಿ, ಈ ಹಬ್ಬಕ್ಕೆ ನಾವಿಷ್ಟು ಜನ ವಾಪಸ್ ಕರ್ಕೊಂಡ್ ಬಂದಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ, ಟಿಪ್ಪು ಜಯಂತಿಯನ್ನು ನಾವು ಆಚರಿಸಬೇಕು. ಟಿಪ್ಪು ಜಯಂತಿ ದಿವಸ ಯಾವ್ಯಾವ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಖಡ್ಗದ ಕಾರಣದಿಂದ ಯಾರ್ಯಾರು ಮುಸ್ಲಿಂ ಕನ್ವರ್ಟ್ ಆಗಿದ್ರು ಆ ಎಲ್ಲಾ ಜನರನ್ನ ಟಿಪ್ಪು ಜಯಂತಿಯಿಂದ ನಮ್ಮ ಮಠ ಮಾನ್ಯದವರು ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬರಬೇಕು. ದಿಸ್ ಈಸ್ ವೆನ್ ಪುನರುಜ್ಜೀವನ ಆಫ್ ಹಿಂದೂಸ್ತಾನ್ ವಿಲ್ ಹ್ಯಾಪನ್. ಬೇರೆ ಯಾವ ಸೊಲ್ಯೂಷನ್ ಇದಕ್ಕಿಲ್ಲ.